ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮ. ಸೊ ಒಂದು ಕುಸ್ವಾರ್ ಹೋಲಾಗಿ ಏನು ಅಂತ ಈಗ ಕೇಳ್ತೇನೆ. ಒಂದು ನೆವರಿ ತಯಾರಾಗಿದೆ. ಈಗ ಕಲ್ ಬನ್ನಿ ಕೇಳೋಣ ಮೇಡಮ್. ಈಗ ಕಲ್ ಅಲ್ವಾ? ಕಲ್ ಥರನೇ ಇರುತ್ತಾ? ಇಲ್ಲ ಇನ್ನೊಂದು ನಾನು ಆವಾಗಿಂದ ಕುಸ್ವಾರ್ ಅಂತ ಹೇಳ್ತಾ ಇದ್ದೇನೆ. ಸೊ ಒಂದು ಅಡಿಗೆಗೆ ಏನಾದರೂ ಹೇಳುವಂಥದ್ದು ಪೂರ್ತಿ ಎಲ್ಲ ತಿಂಡಿಗಳಿಗೆ ಸೇರಿ ಕುಸ್ವಾರ್ ಅಂತ ಹೇಳೋದು. ಓಕೆ, ಅದರಲ್ಲಿ ಎಲ್ಲವೂ ಕೂಡ ಬರುತ್ತೆ. ಎಲ್ಲ ಬರ್ತದೆ, ಕರಿದ ಐಟಮ್ಸ್. ಯೂಶಲಿ ನೇಂದ್ರ ಬಾಳೆ ಎಲ್ಲ ಕೊಡ್ತಾರೆ. ಅದು ಬರುದಿಲ್ಲ, ತಿಂಡಿಗಳು ಮಾತ್ರ ಬರ್ತದೆ. ನೇಂದ್ರ ಬಾಳೆ, ಆರೆಂಜ್, ಖರ್ಜೂರ, ಇದು 3 ಐಟಮ್ ಕ್ರಿಸ್ಮಸ್ ಗುರುತು ನಮ್ಮದು. ಹೌದು, ನಮಗೆ ಚರ್ಚಲ್ಲೆಲ್ಲ ಪ್ಯಾಕ್ ಮಾಡಿ ಕೊಡ್ತಾರೆ, ಅದು ಗಿಫ್ಟ್ ಆಗಿ ಎಲ್ಲರಿಗೆ ಸಹ. ಓಕೆ, ಸೊ ಯಾವುದು ಈ ಫ್ರೂಟ್ಸ್? ಆರೆಂಜ್, ಬನಾನಾ ಮತ್ತೆ ಖರ್ಜೂರ, ಮತ್ತೆ ಕೇಕ್ ಅದರೊಟ್ಟಿಗೆ, ಮತ್ತೆ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ, ಹಾಗೆಲ್ಲ ಅದೆಲ್ಲ ಕೊಡ್ತಾರೆ. ಇಡೀ ಸಭೆ ಎಲ್ಲರಿಗೆ ಕೊಡ್ತಾರೆ, ಬಂದವರಿಗೆ ಎಲ್ಲರಿಗೆ. ವೆರಿ ನೈಸ್. ಓಕೆ, ಸ್ಟಾರ್ಟ್ ಮಾಡುವ. ಆಯ್ತು, ಸ್ಟಾರ್ಟ್ ಮಾಡುವ. ಇದು ಕಲ್ ಈಗ ಇದಕ್ಕೆ ಮೈದಾ ಹಿಟ್ಟು ಇದನ್ನೀಗ ಹಾಕ್ತೇನೆ. ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಸಾಕು, ಯಾಕಂದರೆ ಅದು ಸ್ವೀಟ್ ಅಲ್ಲ. ನಾವು ಸ್ವಲ್ಪ ಸಕ್ಕರೆ ಹಾಕ್ತೇವೆ. ಅದು ಸಕ್ಕರೆ ಪುಡಿಯಾ? ಸಕ್ಕರೆ ಪುಡಿ ಇದು ಹಾಕ್ತೇನೆ. ಇದು ನಮಗೆ ಎಷ್ಟು ಬೇಕು ಅಷ್ಟು ಸ್ವೀಟ್ ನೋಡಿಕೊಂಡು, ಕೆಲವರಿಗೆ ತುಂಬ ಸ್ವೀಟ್ ಇಷ್ಟ ಇರೋದಿಲ್ಲ, ಕಡಿಮೆ ಹಾಕಿದ್ರೆ ಆಯಿತು. ಮತ್ತು ಅದನ್ನು ಕೆಲವರು ಹಾಗೆ ಇದು ಮಾಡ್ತಾರೆ. ಇನ್ನೊಂದು ಏನು, ಸ್ವೀಟ್ ಆ್ಯಂಡ್ ಸಾಲ್ಟ್ ಎರಡು ಇರ್ತದೆ. ಅಂದರೆ ಸಾಲ್ಟ್ ಸ್ವಲ್ಪ ಎಂಥದಕ್ಕೆ, ಸ್ವಲ್ಪ ಸ್ವೀಟಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಒಂದು ಪಿಂಚ್ ಟೇಸ್ಟ್ ಬರ್ತದೆ. ಹೌದು. ಇದಕ್ಕೆ 1 ಸ್ಪೂನ್, ಇದು ಎಣ್ಣೆ ಬಿಸಿಯಾಗಿದೆ, ನಾನು 1 ಸ್ಪೂನ್ ಎಣ್ಣೆ ಹಾಕ್ತೇನೆ ಇದಕ್ಕೆ. ನೀರ ತಗೊಳ್ಳಿ. ಇದು ಮೈದಾ ಹಿಟ್ಟು ಉಂಟಲ್ಲ, ಇದು ಸ್ಟೀಮ್ ಮಾಡಿದ ಹಿಟ್ಟು. ಒಂದು ಹಸಿ ಹಿಟ್ಟನ್ನೇ ಒಂದು ಬಟ್ಟೆಯಲ್ಲಿ ಕಟ್ಟಿ 5 ನಿಮಿಷ ಸ್ಟೀಮ್ ಮಾಡಿದ್ದೇನೆ ಹಿಟ್ಟನ್ನು. ಎಸ್ಪೆಷಲಿ ಈ ಒಂದು ರೆಸಿಪಿಗೆ ಅಂದ್ರೆ ಈ ಸ್ಟೀಮ್ ಮಾಡಿದ್ರೆ ಅದು ತುಂಬಾ ಸಾಫ್ಟ್ ಆಗ್ತದೆ, ಇಲ್ಲದ್ರೆ ಕಲ್ಲಾಗಿ ಕಲ್ಲೇ ಬರುತ್ತೆ. ಅಂದ್ರೆ 5 ನಿಮಿಷ ಮಾಡಬೇಕು, ಜಾಸ್ತಿ ಮಾಡಿದ್ರೆ ಅದು ಪೂರ ಎಣ್ಣೆಯಲ್ಲಿ ಬಿಟ್ಟು ಹೋಗ್ತದೆ. ಅದಕ್ಕೆ ಜಾಸ್ತಿ ಸ್ಟೀಮ್ ಮಾಡಬಾರ್ದು. ಓಕೆ ಓಕೆ. ಬರೀ ಹಾಗೆ ಹಿಟ್ಟನ್ನು ಇಟ್ಟು ಬಟ್ಟೆಯಲ್ಲಿ ಕಟ್ಟಿ ಹಬೆಯಲ್ಲಿ ಒಂದು 5 ನಿಮಿಷ ಅದನ್ನು ಇದು ಮಾಡಬೇಕು, ಸ್ಟೀಮ್ ಮಾಡಬೇಕು. ಇದು ಅದೇ ಹೇಳಿದ್ದು, ಇದು ಟ್ರಿಕ್ಕನ್ನು ಬೇರೆ ಇದಕ್ಕೂ ಕೂಡ ತಿಂಡಿಗೆ ನಾವು ಮಾಡ್ಬೋದಾ, ಅಪ್ಲೈ ಮಾಡ್ಬೋದಾ? ಚಕ್ಲಿಗೆ ಮಾಡ್ಬೋದು. ಚಕ್ಲಿ ಸಾಫ್ಟ್ ಆಗ್ತದೆ. ಓಕೆ ಓಕೆ. ನೋಡಿ ಎಷ್ಟೆಲ್ಲ ಸ್ಮಾಲ್ ಟಿಪ್, ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಖಂಡಿತ ಇರ್ತದೆ. ಹೌದು. ಸೊ ಇದು ಕಲ್ ಅಂದ್ರೆ ಆ ಬಾಕ್ಸ್ ಶೇಪಲ್ಲಿ ಇರುತ್ತೆ, ಅದಾ? ಬಾಕ್ಸ್ ಅಲ್ಲ, ಅದಕ್ಕೊಂದು ಗೋಳಿ ಅಲ್ಲ, ಒಂದು ಲೈನ್ ಬರ್ತದೆ ಈಗ ಅದರಲ್ಲಿ. ಓಕೆ, ಸೊ ನೂಡಲ್ಸ್ ಟೈಪಲ್ಲಿ, ಅಂದರೆ ಪಾಸ್ತಾ ಟೈಪಲ್ಲಿ ಬರುತ್ತೆ ಆ ರೀತಿ ಅಲ್ವಾ? ಕರೆಕ್ಟ್. ಸ್ಪೈರಲ್ ಪಾಸ್ತಾ. ಈಗ ಇದನ್ನು ಸಣ್ಣ ಉಂಡೆ ಮಾಡಬೇಕು ಫಸ್ಟ್. ಸೊ ಆಯಿಲ್ ಸ್ವಲ್ಪ ಬಿಸಿ ತಣ್ಣಗೆ ಆಗ್ತಾ ಬಂತು, ಬಿಸಿಗಿಡುದಾ? ಬಿಸಿಗೆ ಸ್ವಲ್ಪ 1-2 ನಿಮಿಷ. ಯಾಕಂದ್ರೆ ಇದ್ರಲ್ಲಿ ಸ್ವಲ್ಪ ಕೆಲಸ ಉಂಟಲ್ಲ. ಇದೆಲ್ಲ ತುಂಬ ಜನ ಇದ್ದವರಿಗೆ ಸ್ವಲ್ಪ ಈಸಿ ಆಗ್ತದೆ. ಇಷ್ಟಿಷ್ಟೇ ಚಿಕ್ಕ ಸಣ್ಣ ಮಾಡಬೇಕು. ಹೌದು. ಅದು ತುಂಬ ದೊಡ್ಡದು ಮಾಡಿದ್ರೆ ದೊಡ್ಡದಾಗ್ತದೆ, ಅದಷ್ಟು ಚಂದ ಕಾಣೋದಿಲ್ಲ ತಿನ್ನಲಿಕ್ಕೆ ಸಹ. ಸೊ ನೀವು ಯೂಶ್ವಲಿ ಈ 25ಗೆ ಎಲ್ಲ ನೀವು ಸ್ಪೆಷಲ್ ಎಲ್ಲ ಅಡುಗೆಗಳನ್ನೆಲ್ಲ ಮಾಡ್ತೀವಿ, ಬಟ್ 24ಗೂ ಈ ಥರದ್ದು ಏನಾದರೂ ಇರುತ್ತಾ ಏನೋ, ಹೇಗೆ? 24th ನೈಟಿಂದ ನಮಗೆ ಹಬ್ಬ ಸ್ಟಾರ್ಟ್, ಈವ್ನಿಂಗ್ ನಮಗೆ ಚರ್ಚ್ ಸರ್ವಿಸ್ ಇರ್ತದೆ 24ಗೆ. ಮತ್ತೆ ಬಟ್ ಆವಾಗ ಕೂಡ ಸ್ಪೆಷಲ್ ಡಿಶಸ್ ಮಾಡೋದು, 24th ಎಲ್ಲ ಅದೆಲ್ಲ ಉಂಟು. ಹೌದು, 24th ನೈಟ್ ಡಿನ್ನರ್, ರಾತ್ರಿ. ಹೌದು. ಓಕೆ ಓಕೆ. ಸೊ ಅಂದರೆ ನಾವು ನಮ್ಮ ತಲೆಯಲ್ಲಿ ಅಂದರೆ 25ಗೆ ಆಗಿರ್ತದೆ. ಹೌದು, ಬಟ್ ಇದು 24th ಈವ್ನಿಂಗ್ ಸ್ಟಾರ್ಟ್ ಆಗ್ತದೆ. ಹೌದು. ನನ್ನ ಮಗಳು, ದೊಡ್ಡ ಮಗಳು ಕ್ರಿಸ್ಮಸ್ಗೆ ಹುಟ್ಟಿದ್ದು 25ಗೆ. ಹೌದು. ಓಕೆ ಓಕೆ. ಸೊ ನಿಮ್ಗಂತೂ ಡಬಲ್ ಸೆಲೆಬ್ರೇಷನ್. ಹೌದು, ಇಡೀ ಊರೇ ಸೆಲೆಬ್ರೇಟ್ ಮಾಡ್ತಾರೆ. ಊರಂತಲ್ಲ, ಇಡೀ ಲೋಕಕ್ಕೆ ಅಲ್ವಾ? ಇದನ್ನೀಗ ಹೀಗೆ ಇದರಲ್ಲಿ ಇಟ್ಟು ನೋಡಿ, ಹೀಗೆ ಮಾಡಿ ಈ ಶೇಪ್ ಆಗ್ತದೆ. ಓಕೆ.
ಇದು ಅದಕ್ಕೆ ಅಂತಲೇ ಸಿಗುತ್ತೆ. ಹೌದೌದು, ಇದೆ ಅದಕ್ಕೇನು. ಇದು ಯೂಶಲಿ ಫೋರ್ಕಿಂದನೂ ಕೂಡ ಫೋರ್ಕಿಂದ ಮಾಡ್ಬೋದು, ಅಥವಾ ಕೋಂಬು, ನೀವು ಕೋಂಬು ಅದರಲ್ಲಿ ಸಹ ಕರೆಕ್ಟ್ ಆಗ್ತದೆ. ಕೋಂಬಲ್ಲಿ ಮಾಡಿದ್ದೆ ಕೂಂಬಲ್ಲಿ ಮಾಡಿದ್ದು ಗೊತ್ತು, ಫೋಕಲ್ಲಿ ಸಹ ಟ್ರೈ ಮಾಡಿದ್ವಿ. ಇದೆಲ್ಲ ಈಗ ಮೊದಲೆಲ್ಲ ಇದೆಲ್ಲ ಸಿಗ್ತಿರ್ಲಿಲ್ಲ. ಹೌದು, ಆಕ್ಚುಲಿ ಮೊದಲೆಲ್ಲ ಇಂಥದ್ದು ದೊಡ್ಡ ದೊಡ್ಡ ಬಾಚಣಿಗೆ ಬರ್ತಾ ಇತ್ತು. ಬಾಚಣಿಗೆ ಮಾಡ್ತಿದ್ದದ್ದು ಮೊದಲು. ಹೌದು, ಅದಕ್ಕೆ ಅಂತ ಇಟ್ಟು ಬಿಡ್ತಿದ್ರು ಆ ಒಂದು ಕೋಂಬನ್ನು. ಬರ್ತಾ ಅದಕ್ಕೆ ಇಡ್ತಿದ್ರು. ಇದಕ್ಕೆ ತುಂಬಾ ಜನ ಇದ್ದಲ್ಲೆಲ್ಲ ಈಸಿ ಆಗ್ತದೆ ಒಬ್ಬೊಬ್ಬರಿಗೆ. ಸೊ ಇದು ಕೂಡ ಮಾಡಿದ ಕೂಡಲೇ ಫ್ರೈ ಮಾಡಬೇಕು ಅಥವಾ ರೆಡಿ ಮಾಡಿ ಇಟ್ಟು ಎಲ್ಲ ತುಂಬಾ ರೆಡಿ ಮಾಡಿ ಇಟ್ಟರೆ ಸ್ವಲ್ಪ ಡ್ರೈ ಆಗ್ತದಲ್ಲ ಅದು. ಅದು ಸ್ವಲ್ಪ ಎಣ್ಣೆಯಲ್ಲಿ ಬಿಡುವಂಥದ್ದಾಗ್ಲಿ ಅಷ್ಟೊಂದು ಸರಿ ಬರುವುದಿಲ್ಲ ಅಂತ. ಸ್ವಲ್ಪ ಕಾಯುವಾಗಲೇ ನಿಂತ್ಕೊಂಡು ಮಾಡ್ತಾ ಇರ್ಬೋದು. ಹಾಗೆ ಒಂದು ಸಲದ ಹಾಕಿ ನೆಕ್ಸ್ಟ್ ಟೈಮ್ ಅದು ಕಾಯುವವರೆಗೆ ಇಲ್ಲಿ ಸ್ವಲ್ಪ ಮಾಡೋದು ಫಾಸ್ಟ್. ಸೊ ಈಗ ಆಯಿಲ್ ಇಡ್ಲಾ? ಇಡಿ. ಸೊ ಇದು ಉಬ್ಬಿ ಬರುತ್ತಲ್ವಾ ಕೆಲವು ಸರಿ, ಅಂದ್ರೆ ಸೋಡಾನು ಹಾಕ್ತಾರೆ ಕೆಲವರು. ಸೋಡಾ ನಾನು ಹಾಕೋದಿಲ್ಲ, ಸೋಡಾ ಬೇಕಂತ ಇಲ್ಲ ಇದಕ್ಕೆ. ಆಕ್ಚುಲಿ ಇದು ನಾವು ಸ್ಟೀಮ್ ಬರ್ಸ್ತೇವಲ್ಲ, ಸ್ಟೀಮ್ ಬರ್ಸಿದ್ಮೇಲೆ ಇದಕ್ಕೆ ಸೋಡಾ ಹಾಕ್ಬೇಕಂತಿಲ್ಲ. ಈಗ ಇದನ್ನು ಫ್ರೈ ಮಾಡುವ. ಬಿಸಿ ಇದೆ ಎಣ್ಣೆ. ಬಟ್ ಸಿಮ್ಮಲ್ಲಿ ಕಾಯಿಸ್ಬೇಕಾ? ಸ್ವಲ್ಪ ಕೊಡಿ, ಸ್ವಲ್ಪ ಲೈಟ್ ಹ್ಯಾಂಡೆಡಲ್ಲಿ. ಹೌದಾ? ತುಂಬ ಇಮಿಡಿಯೇಟ್ ನಾವು ಮಾಡಿದರೆ ಆ ಶೇಪ್ ಬಿಟ್ಕೊಳ್ಳುತ್ತಾ? ಅಲ್ಲ, ಇಟ್ಟರೆ ಇಮ್ಮಿಡಿಯೇಟ್ ಮಾಡಿದರೆ ಏನಾಗೋದಿಲ್ಲ. ಅದು ಒಂದು ಅದಕ್ಕೆ ಗಾಳಿ. ಅಂದರೆ ನಾವು ಈಗ ಸ್ಪೈರಲ್ ಇದು ಮಾಡಿದ್ವಿ, ಹಾಕಿದ್ರಿ ತಕ್ಷಣ ನಾವು ಈಗ ಹಾಕಿದ್ರೆ ಏನಾಗೋದಿಲ್ಲ. ಇಟ್ಟರೆ ಅದು ಗಾಳಿಗೆ ಡ್ರೈ ಆಗಿ ಇದಾಗ್ತದೆ, ಶೇಪ್ ಹೋಗ್ತದೆ. ಹಾಗೆ ಒಳ್ಳೆ ಶಂಕದ ರೀತಿಯಲ್ಲೂ ಕೂಡ ಬರ್ತದಲ್ಲ. ಸೊ ಇದು ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಬೇಕು. ಹೌದು. ಇಲ್ಲಾದರೆ ತುಂಬ ಈ ರೀತಿಯಾಗಿ ತುಂಬ ಬ್ರೌನ್ ಆಗುತ್ತಲ್ಲ. ತುಂಬ ಇದಾದರೆ ಕಾದಿ ಹೋದರೆ ಅದು ಸ್ವಲ್ಪ ಡಿಫರ್ ಆಗುತ್ತೆ. ಟೇಸ್ಟ್ ಡಿಫರ್ ಆಗ್ತದೆ. ಪ್ಲಸ್ ಕರಟಿ ಹೋಗ್ತದಲ್ಲ, ತಿನ್ನಲಿಕ್ಕೆ ಕಹಿ ಬರ್ತದೆ. ಇದನ್ನು ನಾನೀಗ ಸಕ್ಕರೆ ಪುಡಿಯಲ್ಲಿ ಹಾಕ್ತೇನೆ. ಅದು ಎಣ್ಣೆಯಿಂದ ತೆಗೆದು ಕೂಡಲೇ ಸಕ್ಕರೆ ಪುಡಿಗೆ ಹಾಕಬೇಕು. ಆಗ ಪುಡಿ ಅಂಟಿಕೊಳ್ತದೆ ಅದಕ್ಕೆ. ಅದು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂತ ಹೇಳಿ ಇದಕ್ಕೂ ಕೂಡ ನಾವೀಗ ಸಕ್ಕರೆ ಹಾಕಿದ್ದೇವೆ, ಸಕ್ಕರೆ ಪುಡಿ ಆಲ್ರೆಡಿ ಹಾಕಿದ್ದೇವೆ. ಇನ್ನು ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕು ಇಷ್ಟವುಳ್ಳವರು ಆ ಥರ ಮಾಡ್ಬೋದು. ಓಕೆ, ಅದು ಹಾಗಾದ್ರೆ ಎರಡು ಟೈಪಲ್ಲೂ ಎರಡು ಟೈಪ್ ಸಹ ಮಾಡ್ಬೋದು. ಇದರಲ್ಲೆಲ್ಲ ಬೇಕರಿಯಲ್ಲೆಲ್ಲ ಎರಡು ಟೈಪ್ ಸಿಗ್ತದೆ. ಇದು ಒಂದು, ಮತ್ತೆ ಸಕ್ಕರೆ ಪಾಕದಲ್ಲಿ ಹಾಕ್ತಾರೆ ಅಥವಾ ಪೌಡ್ರಲ್ಲೂ ಹಾಕ್ತಾರೆ. ಹಾಗೆ ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಸ್ವಲ್ಪ ಅಂಟು ಜಾಸ್ತಿ ಅಂಟು. ಹೌದು, ನನಗೆ ಪಾಕ ಹಾಕಿದ್ರಕ್ಕಿಂತ ನನಗೆ ಪೌಡ್ರ್ ಹಾಕಿದ್ರೆ ಅದು ಎಷ್ಟು ಬೇಕಾದಷ್ಟು ಇದು ಆಗ್ತದಲ್ಲ, ಸರಿ ಆಗ್ತದೆ. ಹೌದು. ಈಗ ಇದು ಸಕ್ಕರೆ ಪೌಡ್ರ್ ಇಲ್ಲಿ ಹಾಕಿದ್ದೇನೆ ನಾನು. ಈಗ ಇದನ್ನು ತೆಗೆದು ಡೈರೆಕ್ಟ್ ಹಾಕೋದು. ಹಾಕಿ ಸ್ವಲ್ಪ ನಾವು ಕೈಯಲ್ಲಿ ಹೀಗೆ ತಿರುಗಿಸಿದ್ರೆ ಅದು ಅಂಟಿಕೊಳ್ತದೆ. ವೆರಿ ಇಮಿಡಿಯೇಟ್ ಆ ಥರ ಮಾಡ್ಕೊಳ್ಳೋದು. ಅದು ಅಂಟಬೇಕಲ್ಲ, ಬಿಸಿ ಇರುವಾಗ ಅಂಟಿಕೊಳ್ತದೆ. ಓಕೆ. ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ರೆಡಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಎರಡು ಟೈಪಲ್ಲೂ ಕೂಡ ಮಾಡಿಕೊಟ್ಟಿದ್ದೀರಿ. ಸೊ ಯಾರಿಗೆ ಇದು ಸ್ವೀಟ್ ಜಾಸ್ತಿ ಇಷ್ಟ ಅದು. ಥ್ಯಾಂಕ್ ಯು ವೆರಿ ಮಚ್. ಸೊ ಬಿಸಿಯಾಗಿ ತಯಾರಾಗಿದೆ ಕುಸ್ವಾರ್ ಅಂದರೆ ಎಲ್ಲ ಸ್ವೀಟ್ ಸೇರಿ ಕುಸ್ವಾರ್. ಸೊ ಇದು ಕಲ್ಕಲ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಕಲ್ಕಲ್ ತಯಾರಿಸುವ ವಿಧಾನ. ಮೊದಲಿಗೆ ಹಬೆಯಲ್ಲಿ ಬೇಯಿಸಿದ ಮೈದಾ ಹಿಟ್ಟಿಗೆ ರುಚಿಗೆ ಅನುಸಾರವಾಗಿ ಸಕ್ಕರೆ ಪುಡಿ, ಚಿಟಕಿ ಉಪ್ಪು, 1 ಚಮಚದಷ್ಟು ಬಿಸಿ ಎಣ್ಣೆ, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ನಾದಿಕೊಳ್ಳಿ. ಆ ನಂತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಬಾಚಣಿಕೆಯಲ್ಲಿ ಒತ್ತಿ ಸುರುಳಿ ಸುತ್ತಿಕೊಳ್ಳಿ. ಬಳಿಕ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಬೇಕಿದ್ದಲ್ಲಿ ಸ್ವಲ್ಪ ಸಕ್ಕರೆ ಪುಡಿಯಲ್ಲಿ ಹಾಕಿ ಹೊರಳಿಸಿ. ಈಗ ಕ್ರಿಸ್ಮಸ್ ಸ್ಪೆಷಲ್ ಕಲ್ಕಲ್ ಸವಿಯಲು ಸಿದ್ಧ. ಎಸ್ ಮೇಡಮ್, ಸೊ ಎರಡು ಕೂಡ ಸ್ವೀಟ್ ಡಿಶಸ್ ತಯಾರಾಗಿದೆ. ಸೊ ಟೇಸ್ಟ್ ನೋಡುವ. ಫಸ್ಟ್ ಐ ವುಡ್ ಲೈಕ್ ಟು ಸಿ ದಿಸ್. ತಗೊಳ್ಳಿ. ನೀವು ಹೇಳಿದಾಗೆ ಸಾಫ್ಟ್ ಆಗೂ ಇದೆ, ಕ್ರಿಸ್ಪಿ ಆಗೂ ಇದೆ ಅಲ್ವಾ? ಇದು ಎಷ್ಟು ದಿನ ಇಟ್ಟು ಹೀಗೆ ಇರುತ್ತಾ? ಏನಾಗುದಿಲ್ಲ ಮೇಡಮ್, ಎಷ್ಟು ದಿವಸ ಇಟ್ಟು ಏನಾಗುದಿಲ್ಲ. ಇದೇ ತರ ಸಾಫ್ಟ್ನೆಸ್ ಮತ್ತೆ ಔಟರ್ ಲೇಯರ್ ಎಲ್ಲ ಇರ್ತದೆ. ಖಂಡಿತ ಸೂಪರ್ ಮೇಡಮ್. ಸೊ ತಿಂದಿದ್ದೀನಿ, ಬಟ್ ಇಮಿಡಿಯೇಟ್ ತಿಂದಿದ್ದಲ್ಲ, ಬೇಕರಿಯಲ್ಲೆಲ್ಲ. ಅದಾದರೆ ತಂದು ತಿಂದದ್ದು. ಯಾವಾಗಲೂ ಮನೆಯಲ್ಲಿ ಮಾಡಿದ್ದು ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ. ಹೌದು. ಥ್ಯಾಂಕ್ ಯು. ಸೊ ಇದು ಟೇಸ್ಟ್ ನೋಡುವ. ತಗೊಳ್ಳಿ ಮೇಡಮ್. ಪೂರ್ತಿಯಾಗಿ ಬೇಡ, ಆಮೇಲೆ ತಿಂತೀನಿ. ಇದು ಸ್ವಲ್ಪ ತಿನ್ನುವಾಗ ಮೆಸ್ ಆಗೋದು ಜಾಸ್ತಿ ಅಲ್ವಾ? ಎಸ್. ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಲೈಟ್ ಸ್ವೀಟ್, ಅದು ಕೊಬ್ಬರಿ ಆ್ಯಂಡ್ ಪುಟಾಣಿದು ಪೌಡ್ರ್ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತಾ ಇದೆ. ಯೂಶ್ವಲಿ ಅದು ಹಾಕ್ತಾರಾ ಅಥವಾ ಅದು ನೀವು ಹಾಕುವಂಥದ್ದು? ಅಲ್ಲ, ಹಾಕ್ತಾರೆ. ಉತ್ತರ ಕನ್ನಡದಲ್ಲಿ ಹಾಕ್ತಾರೆ ಅವರಿಗೆ. ಅದೇ ಮೇನ್ ಹಾಕುದು ಅವರು, ಪುಟಾಣಿ ಪೌಡರ್. ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಅದು ಎಕ್ಸ್ಟ್ರಾ ಮಾಯ್ಸ್ಚರ್ ಇದ್ದದನ್ನು ಬಹುಶಃ ಅದು ಹೀರ್ಕೊಳ್ತದೆ. ಕರೆಕ್ಟ್. ಮೇಬಿ ಅದಕ್ಕೆ ಬಟ್ ತುಂಬ 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 ಚೆನ್ನಾಗಿದೆ. ಎರಡು ಕೂಡ ಎಷ್ಟು ಸ್ವೀಟ್ ಹದ ಬೇಕು ಅಷ್ಟೇ ಲೈಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಹಬ್ಬದ ದಿನ ಬಂದು ನಮಗೂ ಕೂಡ ನಮ್ಮ ಜೊತೆ ನೀವು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ರಿ. ನಮಗೂ ಕೂಡ ತುಂಬ ಸಂತೋಷ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು? ತುಂಬ ಸಂತೋಷ ಆಯಿತು. ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ನನ್ನನ್ನು ಕರೆದು ಇಲ್ಲಿ ನನಗೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಹಾಗೂ ನಮ್ಮ ಟಿವಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಬಂದು ನಮ್ಗೆ ಇಷ್ಟೊಳ್ಳೆ ಸ್ವೀಟ್ ಹೇಳ್ಕೊಡುವಾಗ ನಾವು ಕೂಡ ನಿಮ್ಮ ಚಿಕ್ಕ ಸ್ಯಾಂಟಾ ಥರ. ಸೊ ನಿಮಗೆ ಸಂತೋಷ ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ನಾನಾ ಮಸಾಲ ಇವರ ವತಿಯಿಂದ ಕೂಡ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಆ್ಯಂಡ್ ವೆರಿ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೆ ಸಹ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಎರಡು ಡಿಶಸ್ ಕೂಡ ಸೂಪರ್ ಆಸಮ್. ನನ್ನ ಕ್ರಿಸ್ಮಸ್ ಸೆಟ್ ಆಯಿತು, ಆಸಮ್ ಆಗಿದೆ ಎರಡು ಕೂಡ. ಸೊ ನೀವು ಕೂಡ ಇದನ್ನು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಸೊ ಕ್ರಿಸ್ಮಸ್ಗೇ ಮಾಡಬೇಕು ಅಂತಿಲ್ಲ, ಯಾವಾಗ ಕೂಡ ನಮಗೆ ಇಷ್ಟ ಬಂದಾಗ ಇದನ್ನೆಲ್ಲ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಸೊ ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ವೆರಿ ಹ್ಯಾಪಿ ನ್ಯೂ ಇಯರ್. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.